ನಮಸ್ಕಾರ ವೀಕ್ಷಕರೇ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಕಟ್ಟಿಟ್ಟಂತಹ ಬುತ್ತಿ ಎನ್ನುವ ಮಾತನ್ನ ಕೇಳಿ ಬೆಳೆದವರು ನಾವೆಲ್ಲ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಉಪಾಯಗಳನ್ನು ಮಾತ್ರವಲ್ಲ, ಕೊಲೆಯನ್ನು ಮಾಡಿ ಕ್ರಿಮಿನಲ್ಗಳನ್ನೇ ಮೀರಿಸುವಷ್ಟು ಕ್ರಿಮಿನಲ್ ಆಗಿ ಬೆಳೆದು ಕಾನೂನಿನ ಪ್ರಕಾರ ಶಿಕ್ಷೆಗೂ ಒಳಪಡದೆ ಪೊಲೀಸರ ಕೈಗೆ ಸಿಗದೆ ಪರಾರಿಯಾದಂತಹ ರೋಚಕ ಘಟನೆಯ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಹೌದು, ಕೊಲೆ ಮಾಡಿ ಸುಮಾರು 35 ವರ್ಷಗಳಿಂದ ಒಮ್ಮೆಯೂ ಪೊಲೀಸರ ಕೈಗೆ ಸಿಗದ ಈಗಲೂ ನಿಗೂಢವಾಗಿರುವಂತಹ ಕುರೂಫ್ ಉರುಫ್ ಸುಕುಮಾರ ಎಂಬ ಪ್ರಳಯಾಂತಕನ ಅಸಲಿ ಕಥೆಯನ್ನ ನಾವಿಂದು ಹೇಳ ಹೊರಟಿರುವುದು. ವೀಕ್ಷಕರೇ, ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ತಪ್ಪದೆ ಒತ್ತಿ. ವೀಕ್ಷಕರೇ, ಅದು 1984 ಜನವರಿ 22 ಮುಂಚಾನೆ ಸುಮಾರು 4 ಗಂಟೆಯ ಸಮಯ. ಜಗತ್ತು ಇನ್ನೂ ಕೂಡ ನಿದ್ದೆಗಣ್ಣಲ್ಲೇ ಇತ್ತು. ಸರಿಯಾದ ಬೆಳಕು ಕೂಡ ಮೂಡಿರಲಿಲ್ಲ. ಮುಂಚಾನೆಯ ಮಂಜು ಎಲ್ಲರನ್ನ ಚಳಿಯಿಂದ ನಡುಗಿಸುವ ವೇಳೆ ಕೇರಳದ ಮಾವೇಲಿಕಾರ ಚೆಂಗನೂರು ರಸ್ತೆಯಲ್ಲಿರುವ ಕೊನ್ನಂ ಎಂಬಲ್ಲಿರುವ ಕೊಲ್ಲಡವು ಸೇತುವೆ ಬಳಿ ಕಾರೊಂದು ಹೊತ್ತಿ ಉರಿಯಿತು. ಡ್ರೈವಿಂಗ್ ಸೀಟ್ನಲ್ಲಿದ್ದ ವ್ಯಕ್ತಿ ಅಕ್ಷರಶಃ ಬೆಂಕಿಯಲ್ಲಿ ದಹಿಸ್ತಾ ಇದ್ದ. ದಾರಿಯಲ್ಲಿ ಹೋಗ್ತಾ ಇದ್ದ ಪ್ರಯಾಣಿಕರ ಕಾರೊಂದು ಅದನ್ನ ಗಮನಿಸಿ ಸ್ಥಳೀಯರಿಗೆ ಮಾಹಿತಿಯನ್ನ ನೀಡಿತ್ತು. ನಂತರ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. KLQ 7831 ನೋಂದಣಿಯ ಅಂಬಾಸಿಡರ್ ಕಾರದು. ಚೆರಿಯನಾಡು ಮೂಲದ ಸುಕುಮಾರ್ ಕುರೂಪ್ ಎಂಬಾತನಿಗೆ ಆ ಕಾರು ಸೇರಿದ್ದು ಎಂಬುದು ಪ್ರಾಥಮಿಕ ತನಿಖೆ ಮೂಲಕ ಗೊತ್ತಾಗಿತ್ತು. ಘಟನಾ ಸ್ಥಳದಿಂದ ಒಂದು ಬೆಂಕಿ ಪೊಟ್ಟಣ, ವಾಚ್, ಚಪ್ಪಲಿಗಳು, ರಬ್ಬರ್ನ ಕೈಗವಸುಗಳನ್ನ ಪೊಲೀಸರು ಜಪ್ತಿ ಮಾಡಿದ್ರು. ವೀಕ್ಷಕರೇ, ಸುಟ್ಟು ಕರಕಲಾಗಿದ್ದ ಶವವನ್ನ ಆಸ್ಪತ್ರೆಗೆ ಸಾಗಿಸಲು ಸಾಧ್ಯವಾಗದ ಕಾರಣ ಮತ್ತು ಗುರುತಿಸಲಾಗದಷ್ಟು ಸುಟ್ಟು ಹೋಗಿದ್ದರಿಂದ ಅಲ್ಲಿಯೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಕಾರನ್ನ ಪರಿಶೀಲಿಸಿದ ಪೊಲೀಸರು ಕಾರಿನ ಮಾಲೀಕನೇ ಸತ್ತು ಹೋಗಿದ್ದಾನೆ ಅಂತ ಅಂದ್ಕೊಳ್ತಾರೆ. ಹಾಗೆ FIR ಅನ್ನ ಹಾಕಿ ಪ್ರೊಸೀಜರ್ ಅನ್ನ ಮುಗಿಸಿ ಶವವನ್ನ ಆತನ ಕುಟುಂಬಸ್ಥರಿಗೆ ಕೊಡ್ತಾರೆ. ಅಂದ ಹಾಗೆ ಅಂದು ಪೊಲೀಸ್ ಫೈಲ್ನಲ್ಲಿ ಸತ್ತು ಹೋದವನೇ ಕುರೂಫ್ ಸುಕುಮಾರ್ ಕುರೂಫ್. ಪ್ರಿಯ ವೀಕ್ಷಕರೇ, ಸುಕುಮಾರ್ ಕುರೂಫ್ ಎಂಬ ಫಾರಿನ್ ರಿಟರ್ನ್ಡ್ NRI ಅಬುದಾಬಿಯಲ್ಲಿ ಮೆರೈನ್ ಆಪರೇಟಿಂಗ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ. ಸುಕುಮಾರ್ ಬಹಳ ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇದ್ದ. ಊರಿಗೆ ಬಂದಾಗಲೆಲ್ಲ ಸ್ನೇಹಿತರು, ಕುಟುಂಬಸ್ಥರಿಗೆ ಅಂತ ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡ್ತಿದ್ದ. ಹಣವನ್ನ ನೀರಿನಂತೆ ಪೋಲು ಮಾಡ್ತಾ ಇದ್ದ. ಈ ಕಾಲಕ್ಕೂ ಐಷಾರಾಮಿ ಎನ್ನಬಹುದಾದಂತಹ ಮನೆಯನ್ನ ಆ ಕಾಲದಲ್ಲೇ ಕಟ್ಟಲು ಹೊರಟಿದ್ದ ಸುಕುಮಾರ್. ವೀಕ್ಷಕರೇ, ಸುಕುಮಾರ್ ಬಹಳ ಧೈರ್ಯವಂತನಾಗಿದ್ದ. ಅದಕ್ಕೊಂದು ಉತ್ತಮವಾದಂತಹ ಉದಾಹರಣೆ ಆತನ ಮದುವೆ. ಕುರೂಪ್ನದ್ದು ಲವ್ ಮ್ಯಾರೇಜ್. ಆಕೆಯ ಹೆಸರು ಸರಸಮ್ಮ. ಕುರೂಪ್ನ ಚೆರಿಯನಾಡ್ನ ಮನಗೆಲಸದ ಮಹಿಳೆಯ ಮಗಳಾಕೆ. ಮುಂಬೈನಲ್ಲಿ ನರ್ಸಿಂಗ್ ಅನ್ನ ಓದ್ತಾ ಇದ್ಲು. ಅಲ್ಲೊಮ್ಮೆ ಆಕೆಯನ್ನ ನೋಡಿದ್ದಂತಹ ಸುಕುಮಾರ್ ಪ್ರೀತಿಯ ಬಲೆಗೆ ಬಿದ್ದಿದ್ದ. ಆದರೆ ಇವರ ಪ್ರೀತಿಯ ಬಗ್ಗೆ ಕುರೂಪ್ ಮನೆಯವರಿಗೆ ಹೇಗೋ ತಿಳಿದು ಹೋಗಿತ್ತು. ಮನೆಯ ಕೆಲಸದಾಳಿನ ಮಗಳನ್ನ ಮದುವೆಯಾಗುವುದು ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಹಾಗಾಗಿ ಅವರು ತಮ್ಮ ಮಗನಿಂದ ದೂರ ಇರುವಂತೆ ಸರಸಮ್ಮಗೆ ಪತ್ರವನ್ನ ಬರೆದಿದ್ರು. ಇದರಿಂದ ಕೆರಳಿದಂತಹ ಕುರೂಫ್ ಅದನ್ನ ಧಿಕ್ಕರಿಸಿ ಮನೆಯವರಿಗೆ ತಿಳಿಯದಂತೆ ಮಾತಂಗ ದೇವಸ್ಥಾನ ಒಂದರಲ್ಲಿ ಸರಸಮ್ಮನನ್ನ ಗುಟ್ಟಾಗಿ ವಿವಾಹವಾಗಿದ್ದ. ಅವಳನ್ನ ಒಪ್ಪಿಕೊಳ್ಳದೆ ಹೋದ್ರೆ ನಾನು ಮತ್ತೆ ಈ ಮನೆಗೆ ಕಾಲಿಡಲಾರೆ ಅಂತ ಷರತ್ತನ್ನು ಕೂಡ ಹೇರಿದ್ದ. ಹಾಗಾಗಿ ಕುರೂಫ್ ತಂದೆ ತಾಯಿಗೆ ಸರಸಮ್ಮನನ್ನ ಸೊಸೆ ಎಂದು ಒಪ್ಪಿಕೊಳ್ಳದೆ ಬೇರೆ ದಾರಿಯೇ ಇರಲಿಲ್ಲ. ವೀಕ್ಷಕರೇ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವೆಂದ್ರೆ ಈ ಕುರೂಫ್ನ ಅಸಲಿ ಹೆಸರು ಸುಕುಮಾರ್ ಅಲ್ಲವೇ ಅಲ್ಲ. ಈ ನಿಗೂಢ ವ್ಯಕ್ತಿಯ ನಿಜವಾದ ಹೆಸರು ಗೋಪಾಲಕೃಷ್ಣ ಕುರೂಫ್. ಕೇರಳದ ಚೆರಿಯನಾಡ್ನ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದಂತಹ ಕುರೂಫ್ಗೆ ಆರಂಭದಿಂದಲೂ ಭಂಡ ಧೈರ್ಯ. ಮುಂಬೈನಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಏರ್ಮ್ಯಾನ್ ಆಗಿ ಕೆಲಸಕ್ಕೂ ಸೇರಿದ್ದ. ಒಮ್ಮೆ ರಜೆಯಲ್ಲಿ ಊರಿಗೆ ಬಂದಂತಹ ಗೋಪಾಲಕೃಷ್ಣ ಮತ್ತೆ ವಾಪಸ್ಸು ಹೋಗಲೇ ಇಲ್ಲ. ಕೆಲ ದಿನಗಳ ತನಕ ಕಾದಂತಹ
ಭಾರತೀಯ ವಾಯುಸೇನೆಯ ಅಧಿಕಾರಿಗಳು ಅಶಿಸ್ತಿನ ವರ್ತನೆ ಅಂತ ಕುರೂಪ್ ಹೆಸರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿಬಿಟ್ಟಿತು. ಇದರಿಂದ ಕುರೂಫ್ಗೆ ಸರ್ಕಾರಿ ಉದ್ಯೋಗವಾಗಲಿ ವಿದೇಶಿ ಪ್ರಯಾಣವಾಗಲಿ ಅಸಾಧ್ಯವಾಗಿತ್ತು. ಆಗಲೇ ಕುರೂಫ್ನ ಬುದ್ಧಿ ಮೊದಲ ಬಾರಿ ವಕ್ರದಾರಿಯಲ್ಲಿ ಸಾಗಿತ್ತು. ಪೊಲೀಸನೊಬ್ಬನಿಗೆ ಲಂಚವನ್ನ ನೀಡಿದಂತಹ ಗೋಪಾಲಕೃಷ್ಣ ಕುರೂಫ್ ಸತ್ತು ಹೋದ ಎಂಬ ಡೆತ್ ಸರ್ಟಿಫಿಕೇಟ್ ಅನ್ನ ತಯಾರಿಸಿ ತಾನೇ ಸೇನೆಗೆ ಕಳುಹಿಸಿದ್ದ. ಹೀಗಾಗಿ ಆತನ ಹೆಸರು ಬ್ಲ್ಯಾಕ್ ಲಿಸ್ಟ್ನಿಂದ ತೆಗೆಯಲಾಗಿತ್ತು. ಇದೇ ಕಾರಣಕ್ಕೆ ಗೋಪಾಲಕೃಷ್ಣ ಕುರೂಫ್ ಸುಕುಮಾರ್ ಕುರೂಫ್ ಆಗಿ ಬದಲಾಗಿದ್ದ. ನಕಲಿ ಪಾಸ್ಪೋರ್ಟ್ ಅನ್ನ ಮಾಡಿಸಿಕೊಂಡು ಅಬುದಾಬಿಗೆ ಹೋಗಿದ್ದ. ವೀಕ್ಷಕರೇ, ಆಗಲೇ ಹೇಳಿದಂತಹ ಸುಟ್ಟ ಕಾರಿನ ಕತೆಗೆ ವಾಪಸ್ಸು ಬರೋಣ. ಒಂದು ಜೊತೆ ಗ್ಲೌಸ್ ಮತ್ತು ಖಾಲಿ ಪೆಟ್ರೋಲ್ ಕ್ಯಾನ್ ಅನ್ನ ಸುಟ್ಟ ಕಾರಿನ ಹತ್ತಿರ ಬಿದ್ದದ್ದನ್ನ ಅಂದು ಸ್ಥಳಕ್ಕೆ ಬಂದಂತಹ ಪೊಲೀಸರು ಗಮನಿಸಿದ್ರು. ಅಷ್ಟೇ ಅಲ್ಲ, ಕಾಲಿನಲ್ಲಿ ಕನಿಷ್ಠ ಸ್ಲಿಪ್ಪರ್ ಕೂಡ ಇರಲಿಲ್ಲ. ಒಬ್ಬ NRIಗೆ ಸ್ಲಿಪ್ಪರ್ ಹಾಕುವಷ್ಟು ಗತಿ ಇರಲಿಲ್ವಾ? ಹಾಗಾದ್ರೆ ಅಲ್ಲಿ ಸತ್ತು ಹೋಗಿದ್ದು ಸುಕುಮಾರ್ ಕುರೂಫ್ ಅಲ್ಲವಿರಬಹುದು ಅಂತ ತನಿಖೆಗೆ ಬಂದಂತಹ ಪೊಲೀಸ್ಗೆ ಅಲ್ಲಿ ಸುಟ್ಟು ಹೋಗಿರುವುದು ಕುರೂಫ್ ಎನ್ನುವ ಬಗ್ಗೆಯೇ ಅನುಮಾನವಿತ್ತು. ಅದಕ್ಕೆ ಮೂಲ ಕಾರಣ ಅಂಬಾಸಿಡರ್ ಕಾರನ್ನ ಹೊಂದಿದ್ದ NRI ಕಾಲಿನಲ್ಲಿ ಕನಿಷ್ಠ ಚಪ್ಪಲಿಯೂ ಇಲ್ಲದಿರುವುದು. ಗದ್ದೆಯಲ್ಲೂ ಓಡಿ ಹೋದಂತಹ ಕೆಲವು ಹೆಜ್ಜೆ ಗುರುತುಗಳು ಪತ್ತೆಯಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ವೈದ್ಯರು ಕೆಲವು ವಿಚಾರಗಳನ್ನ ಹೇಳಿದ್ರು. ವ್ಯಕ್ತಿ ಹೊಗೆ ಸೇವಿಸಿ ಸತ್ತಿಲ್ಲ, ಆತನನ್ನ ಮೊದಲೇ ಕೊಂದು ನಂತರ ಸುಡಲಾಗಿದೆ. ಸಾವಿಗೂ ಮೊದಲು ಆತ ಮದ್ಯವನ್ನ ಸೇವಿಸಿದ್ದ ಅಂತ ವೈದ್ಯರು ಕೂಡ ಮಾಹಿತಿಯನ್ನ ನೀಡಿದ್ರು. ವೀಕ್ಷಕರೇ, ಇದರ ನಡುವೆ ಕುರೂಫ್ನ ಸಹೋದರ ಮಾವ ಭಾಸ್ಕರ ಪಿಳ್ಳೈ ಪೊಲೀಸ್ ಠಾಣೆಗೆ ಬಂದು ಕುರೂಫ್ನ ಅಬುದಾಬಿಯ ಶತ್ರುಗಳ್ಯಾರೋ ಈ ಕೊಲೆಯನ್ನ ಮಾಡಿದ್ದಾರೆ ಅಂತ ಕೆಲವು ವಿವರವನ್ನ ನೀಡಿದ್ದ. ಆದರೆ ಪೊಲೀಸರಿಗೆ ಮಾತ್ರ ಈತ ತನ್ನ ಕೈಯಲ್ಲಿ ಏನನ್ನೋ ಮುಚ್ಚಿಡಲು ಪ್ರಯತ್ನಿಸ್ತಾ ಇದ್ದಾನೆ ಅಂತ ಅನುಮಾನ ಬಂದಿತ್ತು. ಪಿಳ್ಳೈ ಶರ್ಟಿನ ತೋಳನ್ನ ಮಡಚಿದಾಗ ಆತನ ಕೈಯಲ್ಲಿ ಸುಟ್ಟ ಗಾಯಗಳಾಗಿತ್ತು. ಆಗ ಪೊಲೀಸರ ಲಾಠಿ ಪಿಳ್ಳೈನ ಬೆನ್ನ ಮೇಲೆ ಸ್ವಲ್ಪ ಕೆಲಸ ಮಾಡುತ್ತಿದ್ದಂತೆ ತಾನೇ ಕುರೂಫ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದ ಪಿಳ್ಳೈ. ಕುರೂಫ್ ನನಗೆ ಹಣ ಕೊಡಬೇಕಿತ್ತು, ಆದ್ರೆ ಕೊಡದೆ ಮೋಸ ಮಾಡಿದ್ದ, ಅದಕ್ಕೆ ಕೊಂದು ಸುಟ್ಟು ಬಿಟ್ಟೆ ಅಂತ ನುಡಿದಿದ್ದ ಭಾಸ್ಕರ ಪಿಳ್ಳೈ. ವೀಕ್ಷಕರೇ, ಆದರೆ ಪೊಲೀಸರು ಅದನ್ನೂ ಕೂಡ ನಂಬುವಂತಹ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದ್ರೆ ಅವರಿಗೆ ಕೊಲೆಯಾಗಿರುವುದು ಕುರೂಫ್ ಅಲ್ಲವೇ ಅಲ್ಲ ಎಂಬ ಅನುಮಾನ ಬಂದಿತ್ತು. ಕಾರಿನ ಘಟನೆ ನಡೆದು ಒಂದೆರಡು ದಿನ ಆಗಿರಬಹುದು. ಪೊಲೀಸರು ವಾಫ್ತಿಯಲ್ಲಿ ಕುರೂಫ್ ಮನೆಗೆ ಹೋಗಿದ್ರು. ಆದ್ರೆ ಅಲ್ಲಿ ಕಂಡಂತಹ ದೃಶ್ಯ ಮಾತ್ರ ಪೊಲೀಸರನ್ನೇ ದಂಗುಬಡಿಸಿತ್ತು. ಸೂತಕದ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡಿ ಹಬ್ಬದ ಊಟ ನಡೀತಾ ಇತ್ತು. ಆಗ ಪೊಲೀಸರ ಅನುಮಾನ ಇನ್ನಷ್ಟು ದಟ್ಟವಾಗಿತ್ತು. ಕುರೂಫ್ ಸ್ನೇಹಿತ ಪೊನ್ನಪ್ಪನ್ ಕಾರ್ ಡ್ರೈವರ್ ಆಗಿದ್ದ. ಆತನನ್ನ ಪೊಲೀಸರು ವಿಚಾರಿಸಿದಾಗ ಆತ ಬೇರೆಯದ್ದೇ ಕತೆ ಹೇಳಿದ್ದ. ನಾನು ಕುರೂಫ್ ಕಾರಿನಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಕಾರಿಗೆ ಡಿಕ್ಕಿಯಾಗಿ ಸತ್ತ. ನಾವು ಭಯದಿಂದ ಆತನನ್ನ ಕಾರಿನಲ್ಲಿ ಇಟ್ಟು ಸುಟ್ಟೆವು ಅಂತ ಕಥೆಯನ್ನ ಕಟ್ಟಿದ್ದ. ಆದರೆ ಪೊಲೀಸರು ಈ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ನಂಬುವಂತಹ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದ್ರೆ ಆಗ್ಲೇ ಕುರೂಪನ್ನ ಹೋಲುವಂತಹ ವ್ಯಕ್ತಿಯೊಬ್ಬ ಆಲುವಾದ ಲಾಡ್ಜ್ನಲ್ಲಿ ಇದ್ದಾನೆ ಎಂಬಂತಹ ಸುದ್ದಿ ಪೊಲೀಸರಿಗೆ ಬಂದಿತ್ತು. ಆದ್ರೆ ಪೊಲೀಸರು ಅಲ್ಲಿ ಹೋಗುವಷ್ಟರಲ್ಲಿ ಆತ ತಪ್ಪಿಸಿಕೊಂಡಿದ್ದ. ಆ ಲಾಡ್ಜ್ನ ಕೆಲಸಗಾರರು ಕುರೂಫ್ನ ಫೋಟೋವನ್ನ ನೋಡಿ ಕೆಲ ಹೊತ್ತಿನ ಹಿಂದೆ ಈತ ಇಲ್ಲಿ ಬಂದಿದ್ದ ಅಂತ ಹೇಳಿದ್ರು. ಅಲ್ಲಿಗೆ ಕುರೂಫ್ ಬದುಕಿದ್ದಾನೆ ಎನ್ನುವುದು ಪೊಲೀಸರಿಗೆ ಮನದಟ್ಟಾಗಿತ್ತು. ವಾಪಸ್ಸು ಸ್ಟೇಷನ್ಗೆ ಬಂದಂತಹ ಪೊಲೀಸರು ಭಾಸ್ಕರ್ ಪಿಳ್ಳೈಗೆ ತಮ್ಮದೇ ಶೈಲಿಯಲ್ಲಿ ವಿಚಾರಣೆಯನ್ನ ನಡೆಸಿದ್ರು. ಆಗ ಭಾಸ್ಕರ್ ಪಿಳ್ಳೈ ಬಾಯ್ಬಿಟ್ಟಿದ್ದ ಸ್ಫೋಟಕ ಸತ್ಯವನ್ನ. ವೀಕ್ಷಕರೇ, ಅಬುದಾಬಿಯಿಂದ ರಜೆಗೆಂದು ಬಂದಿದ್ದಂತಹ ಕುರೂಫ್ ಊರಲ್ಲಿ ಸಾಕಷ್ಟು ಖರ್ಚನ್ನ ಮಾಡಿದ್ದ. ಮನೆ ಕಟ್ಟಿಸಲು ಕೂಡ ಆರಂಭಿಸಿದ್ದ. ದುಂದು ವೆಚ್ಚದ ಕುರೂಫ್ನ ಕಿಸೆ ದಿನದಿಂದ ದಿನಕ್ಕೆ ಖಾಲಿಯಾಗ್ತಾ ಇತ್ತು. ಅದೇ ಸಮಯದಲ್ಲಿ ಗಲ್ಫ್ನಲ್ಲಿ ತಾನು ಕೆಲಸ ಮಾಡ್ತಾ ಇದ್ದಂತಹ ಕಂಪನಿ ಮುಚ್ಚುವ ವಾರ್ತೆಯು ಕುರೂಫ್ನ ಕಿವಿಗೆ ಬಿದ್ದಿತ್ತು. ಇತ್ತ ಹಣವೂ ಇಲ್ಲ, ಕೆಲಸವೂ ಇಲ್ಲ.
ಖರ್ಚು ಮಾತ್ರ ದಿನದಿಂದ ದಿನಕ್ಕೆ ಏರ್ತಾನೆ ಇತ್ತು. ಅಂದ ಹಾಗೆ ಸುಕುಮಾರ್ ಕುರೂಫ್ಗೆ ಮ್ಯಾಗಝಿನ್ ಓದುವಂತಹ ಅಭ್ಯಾಸವಿತ್ತು. ಒಂದು ದಿನ ಜರ್ಮನಿಯಲ್ಲಿ ನಡೆದಂತಹ ಇನ್ಶೂರೆನ್ಸ್ ವಂಚನೆ ಬಗ್ಗೆ ಕುರೂಫ್ ಓದಿದ್ದ. ವ್ಯಕ್ತಿಯೊಬ್ಬ ತಾನು ಸತ್ತಿದ್ದೇನೆಂದು ನಕಲಿ ದಾಖಲೆಗಳನ್ನ ಇನ್ಶೂರೆನ್ಸ್ ಕಂಪನಿಗೆ ನೀಡಿ ಮೋಸದಿಂದ ಲಕ್ಷಾಂತರ ರೂಪಾಯಿಯನ್ನ ಪಡೆದಿದ್ದಂತಹ ಘಟನೆಯದು. ಇದನ್ನ ಓದಿದ್ದಂತಹ ಕುರೂಫ್ಗೆ ತನ್ನ ಅಬುದಾಬಿ ಕಂಪನಿಯ ಇನ್ಶೂರೆನ್ಸ್ ಪಾಲಿಸಿ ನೆನಪಾಗಿತ್ತು. ವೀಕ್ಷಕರೇ, ಕುರೂಫ್ ಕೆಲಸ ಮಾಡ್ತಾ ಇದ್ದಂತಹ ಕಂಪನಿ ಕಡೆಯಿಂದ ವಿಮೆ ಮಾಡಿಸಲಾಗಿತ್ತು. ಬರೋಬ್ಬರಿ 8 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಅದು. ಆ ಕಾಲಕ್ಕೆ 8 ಲಕ್ಷ ರೂಪಾಯಿ ಎಷ್ಟು ದೊಡ್ಡ ಮೊತ್ತ ಅಂತ ನೀವೇ ಲೆಕ್ಕ ಹಾಕಿ. ಹಿಂದೊಮ್ಮೆ ನಕಲಿ ಡೆತ್ ಸರ್ಟಿಫಿಕೇಟ್ ಮಾಡಿ ಅಭ್ಯಾಸವಾಗಿದ್ದ ಕುರೂಫ್ ಈ ಬಾರಿ ದೊಡ್ಡದೊಂದು ಪ್ಲಾನ್ ಅನ್ನ ಮಾಡಿದ್ದ. ಯಾವುದೋ ಶವವನ್ನ ತೋರಿಸುವುದು ಮತ್ತೆ ನಕಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಮಾಡಿ ಇನ್ಶೂರೆನ್ಸ್ ಪಡೆಯುವಂತಹ ಪ್ಲಾನ್ ಕುರೂಫ್ನದ್ದು. ಇದಕ್ಕೆ ತನ್ನ ಮಾವ ಭಾಸ್ಕರ ಪಿಳ್ಳೈ ಪೊನ್ನಪ್ಪನ್ ಸಾಹು ಎಂಬವರ ಜೊತೆ ಸೇರಿ ಕೆಲಸವನ್ನ ಆರಂಭಿಸಿದ್ದ. ಸ್ಥಳೀಯ ಶವಾಗಾರದಿಂದ ಹೆಣವನ್ನ ಕದಿಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಈ ಕಿರಾತಕರು. ಆದರೆ ಆ ಪ್ಲಾನ್ ಯಶಸ್ವಿಯಾಗಲಿಲ್ಲ. ಯಾಕಂದ್ರೆ ಕುರೂಪ್ನನ್ನ ಹೋಲುವಂತಹ ಒಂದು ಶವವೂ ಕೂಡ ಅಲ್ಲಿ ದೊರೆಯಲೇ ಇಲ್ಲ. ಹೀಗಾಗಿ ತನ್ನ ಚಹರೆಯನ್ನ ಹೋಲುವಂತಹ ವ್ಯಕ್ತಿಯನ್ನ ಕೊಲ್ಲಲು ಕುರೂಫ್ ಪ್ಲಾನ್ ಅನ್ನ ಮಾಡಿದ್ದ. ತನ್ನಷ್ಟೇ ಗಾತ್ರದ ವ್ಯಕ್ತಿಯನ್ನ ಈ ನಾಲ್ವರು ಕೆಲವು ದಿನ ಹುಡುಕಾಡಿದ್ರು. ಆದ್ರೆ ಸಿಕ್ಕಿರ್ಲಿಲ್ಲ. ಅಂದು 1984 ಜನವರಿ 21 ರಾತ್ರಿ ಈ ನಾಲ್ವರು ಕಾರಿನಲ್ಲಿ ಬರುತ್ತಿದ್ದಾಗ ಕರುವಟ್ಟದ ಹರಿ ಥಿಯೇಟರ್ನ ಬಳಿ ಒಬ್ಬ ಡ್ರಾಪ್ ಅನ್ನ ಕೇಳಿದ್ದ. ಆತನು ಕುರೂಪ್ನನ್ನೇ ಹೋಲುತ್ತಿದ್ದ. ಮಿಕ್ಕ ಬಂದು ಹುಲಿಯ ಗುಹೆಯನ್ನ ಹೊಕ್ಕಿದಂತಾಗಿತ್ತು. ಈ ಕಿರಾತಕರಿಗೆ ಗೆಲುವಿನ ಆನಂದ. ವೀಕ್ಷಕರೇ, ಕಾರಿನಲ್ಲಿ ಬಂದು ಕುಳಿತಂತಹ ವ್ಯಕ್ತಿಗೆ ಕುಡಿಯಲು ಮದ್ಯವನ್ನ ನೀಡಿದ್ರು. ನಂತರ ಆತನನ್ನ ಬಟ್ಟೆಯಿಂದ ಬಿಗಿದು ಕೊಂದು ಹಾಕಿದ್ರು. ನಂತರ ಕುರೂಪ್ನ ಮನೆಗೆ ಹೋಗುವಂತಹ ರಸ್ತೆಯಲ್ಲಿ ಕಾರನ್ನ ಚಲಾಯಿಸಿ ಆತನ ಬಟ್ಟೆಯನ್ನ ಕೂಡ ಬದಲಾಯಿಸಿದ್ರು. ಕುರೂಪ್ ಒಟ್ಟಿದ್ದಂತಹ ಬಟ್ಟೆಯನ್ನ ಆತನಿಗೆ ತೊಡಿಸಿ ಶವವನ್ನ ಡ್ರೈವರ್ ಸೀಟಿನಲ್ಲಿ ಇಟ್ಟು ಕಾರಿಗೆ ಬೆಂಕಿಯನ್ನ ಹಚ್ಚಿದ್ರು. ನಂತರ ಭಾಸ್ಕರ್ ಪಿಳ್ಳೈ ಸೇರಿ ಉಳಿದವರು ತಮ್ಮ ಮನೆಗೆ ಹೋದ್ರೆ ಕುರೂಪ್ ಮಾತ್ರ ಪೊನ್ನಪ್ಪನ್ ಜೊತೆಗೆ ಅಲುವಿಗೆ ಹೋಗಿದ್ದ. ನಂತರ ಅಲ್ಲಿಂದ ತಪ್ಪಿಸಿಕೊಂಡಿದ್ದ. ಪಿಳ್ಳೈ ಎಲ್ಲ ಸತ್ಯಾಂಶವನ್ನ ಪೊಲೀಸರ ಮುಂದೆ ಹೇಳಿದ್ದ. ಪೊನ್ನಪ್ಪನ್ ಸಾಹುವನ್ನ ಪೊಲೀಸರು ಬಂಧಿಸಿದ್ರು. ಅವರಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಕೂಡ ಜಾರಿ ಮಾಡಿತ್ತು. ಆದ್ರೆ ಸುಕುಮಾರ್ ಕುರೂಫ್ ಮಾತ್ರ ಪತ್ತೆಯಾಗಿರಲಿಲ್ಲ. ಕಾರಿನಲ್ಲಿ ಸುಟ್ಟು ಹೋದವ ಕುರೂಫ್ ಅಲ್ಲ ಎಂಬ ಸತ್ಯ ಪೊಲೀಸರಿಗೆ ಗೊತ್ತಾಗಿತ್ತು. ಆದ್ರೆ ಅಲ್ಲಿ ನಿಜವಾಗಿ ಸತ್ತವ ಯಾರು ಎಂಬ ಕೌತುಕ ಹಾಗೆ ಉಳಿದಿತ್ತು. ಆತ ಯಾರು ಅಂತ ಭಾಸ್ಕರ ಪಿಳ್ಳೈಗೂ ಕೂಡ ಗೊತ್ತಿರಲಿಲ್ಲ. ಇದೇ ವೇಳೆ ಪೊಲೀಸ್ ಠಾಣೆಗೆ ಥೋಮಸ್ ಎಂಬಾತ ಬಂದು ತನ್ನ ಸಹೋದರ ಕಾಣೆಯಾಗಿದ್ದಾನೆ ಅಂತ ದೂರು ನೀಡಿದಂತಹ ಅರ್ಜಿ ಸಿಗತ್ತೆ. ಹಾಗೆ ಕಾಣೆಯಾದಾತನ ಹೆಸರು ಅಲ್ಫೇಶ್ ಚಾಕೋ. ಆತ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ದ. ಆಗ ಪೊಲೀಸರಿಗೆ ಈ ಕಾರಿನಲ್ಲಿ ಸುಟ್ಟು ಹೋದಾತನ ಮೇಲೆ ಅನುಮಾನ ಬರುತ್ತೆ. ಆದ್ರೆ ಶವದ ಮುಖ ಗುರುತಿಸಲು ಕೂಡ ಸಾಧ್ಯವಿರಲಿಲ್ಲ. ಅರೆಬರೆ ಸಿಕ್ಕಂತಹ ಬಟ್ಟೆಯು ಬದಲಾಗಿತ್ತು. ಆದ್ರೆ ಕುರೂಫ್ ಮತ್ತು ಪಿಳ್ಳೈ ಬಟ್ಟೆಯನ್ನ ಬದಲಾಯಿಸುವಾಗ ಪ್ಯಾಂಟ್ ಶರ್ಟ್ ಬದಲಾಯಿಸಿದರೆ ಹೊರತು ಒಳ ಉಡುಪನ್ನ ಬದಲಾಯಿಸಿರಲಿಲ್ಲ. ಇದನ್ನ ಚಾಕೋ ಪತ್ನಿ ಗುರುತಿಸಿದ್ಲು. ಅಲ್ಲಿಗೆ ಈ ಕೇಸು ಒಂದು ಹಂತದ ಅಂತ್ಯವನ್ನ ಕಂಡಿತ್ತು. ಅದೇ ಕಾರಣದಿಂದ ಈ ಪ್ರಕರಣಕ್ಕೆ ಚಾಕೋ ಮರ್ಡರ್ ಕೇಸ್ ಅಂತ ಕರೆಯಲಾಗತ್ತೆ. ಆದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಯ ಪತ್ತೆ ಇರಲಿಲ್ಲ. ಸತ್ಯ ಹೊರಬಿದ್ದ ನಂತರ ನಿಜವಾದ ಸುಕುಮಾರ್ ಕುರೂಫ್ಗೆ ಹುಡುಕಾಟ ಆರಂಭವಾಯಿತು. ಆತನ ಎಲ್ಲಾ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಕೂಡ ಈತನ ವಿರುದ್ಧ ಹೊರಡಿಸಿತು. ಆದರೂ ಇನ್ನೂ ಕೂಡ ಸುಕುಮಾರ್ ಕುರೂಫ್ ಪತ್ತೆಯಾಗಿಲ್ಲ. ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬ ಸುಳಿವು ಸಿಕ್ಕರೂ ಕೂಡ ಪೊಲೀಸರ ಕೈಗೆ ಸಿಗಲೇ ಇಲ್ಲ ಈ ಕುರೂಫ್. ಈ ನಿಗೂಢ ವ್ಯಕ್ತಿ ಬದುಕಿದ್ದಾನೋ ಇಲ್ಲವೋ ಎನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. 2010ರಲ್ಲಿ
ತನ್ನ ಮಗನ ಮದುವೆಗೆ ಬರ್ತಾನೆ ಅಂತ ಪೊಲೀಸರು ಬಲೆಯನ್ನ ಬೀಸಿದ್ರು. ಆದ್ರೆ ಆತ ಬರಲೇ ಇಲ್ಲ. ಒಂದು ವೇಳೆ ಆತ ಜೀವಂತವಾಗಿದ್ರೆ ಈಗ ಕುರೂಫ್ಗೆ 71 ವರ್ಷಗಳಾಗಿರುತ್ತೆ. 37 ವರ್ಷಗಳಿಂದ ತಲೆಮರೆಸಿಕೊಂಡಿರುವಂತಹ ಕುರೂಫ್ ಬಗ್ಗೆ ಈಗಾಗಲೇ 2 ಮಲಯಾಳಂ ಸಿನಿಮಾಗಳು ಕೂಡ ಬಿಡುಗಡೆಯಾಗಿವೆ. ವೀಕ್ಷಕರೇ, ಎಲ್ಲ ರೀತಿಯ ನೀಚ ಕೃತ್ಯಗಳನ್ನು ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರುವವರು ಮಾನವರು ಮಾತ್ರ ಅಂತ ಪ್ರಸಿದ್ಧ ಕಾದಂಬರಿಕಾರರಾದ ಜೋಸೆಫ್ ಕಾರ್ನಾಡ್ ಅವರ ಮಾತಿಗೆ ಅಮಾಯಕ ಅಲ್ಫೇಶ್ ಚಾಕೋವನ್ನ ಕೊಂದು ತಲೆಮರೆಸಿಕೊಂಡು ಬದುಕುತ್ತಿರುವಂತಹ ಕುರೂಫ್ ಉತ್ತಮ ಉದಾಹರಣೆಯಾಗಿದ್ದಾನೆ ಅಂದ್ರೆ ತಪ್ಪಾಗಲಾರದು ಅಲ್ವೇ? ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇವೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.